ವೆಲ್ಕಮ್ ಮತ್ತೆ ನಾವು ನಮ್ಮ ಸೌರುಚಿಕರಿಗೆ ಸ್ವಾಗತ. ಓಕೆ, ವೀಣಾ ಮ್ಯಾಮ್ ಸಾಕದಾಗಿರುವಂತಹ ಹೋಳಿ ಅಂತೂ ರೆಡಿ ಮಾಡಿರ್ತಾರೆ. ಈಗ ಇನ್ನೊಂದು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಹೇಳಿದ್ರು. ಏನು ಅಂತ ಕೇಳೋ ಅಷ್ಟೇ. ಇವಾಗ ಹೇಳಿದ್ದು ನೀವು ಸಾಬುದಾನ ಮತ್ತೆ ಬಟಾಟೆ ಹಾಕಿ ವಡೆ ಮಾಡ್ತೀರಾ. ಸಾಬುದಾನ ಬಟಾಟೆ ವಡೆನ ಕಾಯಿ ಇದು ಯಾವುದು ನಾವು ನಾರ್ಮಲ್ ವಡೆ ಎಲ್ಲ ತಿಂತೇವೆ ಆ ಥರ ಅಲ್ಲ, ಕಡಲೆಬೇಳೆ ಹೋಳಿಗೆ ಇದು ವಡೆ ಬರ್ತದಲ್ಲ ಅದೇ ಥರ ಸಾಬುದಾನ ಮತ್ತೆ ಬಟಾಟೆ ಹಾಕಿ. ಓಕೆ, ಸ್ಟಾರ್ಟ್ ಮಾಡುವಾಗದೆ ನೀವೇನು ಬೇಕು ಫಸ್ಟಿಗೆ? ಬೌಲ್ ಬೇಕಾ? ಓಕೆ, ನಾನಂದರೆ ಸಾಬುದಾನ ನೆನೆಸಿಟ್ಟಿದ್ದೇನೆ. ಓಕೆ, ಒಂದು 4 ಗಂಟೆವರೆಗೆ ನೆನೆಸಿ ತಂದೆ. ಹೌದು, ಇಲ್ಲಾಂದ್ರೆ ಗಟ್ಟಿ ಇರ್ತದಲ್ಲ, ಅದನ್ನು ಮೊದಲೇ ನಾವು ನೆನೆಸಿಡ್ಬೇಕು. ಏನೇ ಮಾಡಬೇಕಿದ್ರೆ ಈ ಥರದ ವಡೆ ಎಲ್ಲ ಮಾಡಬೇಕಿದ್ರೆ ನೆನೆಸಿಟ್ಟು, ಇಲ್ಲಾಂದ್ರೆ ವಡೆಯನ್ನು ತಿನ್ಲಿಕ್ಕೆ ಆಗಲ್ಲ, ಅದು ಗಟ್ಟಿ ಬರ್ತದಲ್ಲ. ಮತ್ತೆ ಬಟಾಟೆ ಬೇಯಿಸಿ ಅದನ್ನು ತುರಿದು ತಂದಿದ್ದೆ. ಬಟಾಟೆಯನ್ನು ಬೇಯಿಸಿ ನಮಗೆ ತುರಿಯುವ ಕೆಲಸ ಇಲ್ಲ, ಸಾಬುದಾನವನ್ನು ಬೇಯಿಸುವ ಕೆಲಸ ಇಲ್ಲ, ಈಸಿಯಲ್ಲಿ ರಫ ಮಾಡೋದು. ಓಕೆ, ಸ್ಟಾರ್ಟ್ ಮಾಡೋಣ. ಬೌಲಿಗೆ ಹಾಕ್ತೇನೆ. ಅರ್ಧ ಕಪ್ಪಿನಷ್ಟು ಸಾಬುದಾನ, ಅದನ್ನು ನೀರಿಗೆ ಹಾಕಿ ಹಿಂಡಿ ತರ್ತೀರಲ್ಲ? ಹೌದು, ಮತ್ತೆ ಬಟಾಟೆ ತುರಿದು ತಂದಿದ್ದೀನಿ. ಬೇಯಿಸಿದ್ದಲ್ಲ? ಹೌದು, ಬೇಯಿಸಿ. ಇದು ಅಂದರೆ ಕಡಲೆ ಬೀಜ ಸ್ವಲ್ಪ ಮಿಕ್ಸಿಗೆ ಹಾಕಿ ಸ್ವಲ್ಪ ತಂದಿದ್ದೇನೆ, ಟೇಸ್ಟ್ ಬರ್ತದೆ. ಹೌದು, ಮತ್ತೆ ಬಡೆ ಸೊಂಪು ಸ್ವಲ್ಪ ಹಾಕಿದ್ದೇನೆ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಟೇಸ್ಟ್. ಮತ್ತೆ ನೀರುಳ್ಳಿ ಸ್ವಲ್ಪ, ಈರುಳ್ಳಿಯನ್ನು ಕೂಡ ಚೆನ್ನಾಗಿ ಕಟ್ ಮಾಡಿದ್ರು. ಒಂದು ಹಸಿರು ಮೆಣಸು ಚಿಕ್ಕದಾಗಿ ಕಟ್ ಮಾಡಿ ತಂದಿದ್ದೀನಿ. ಸ್ವಲ್ಪ ಖಾರ ಇರಲಿ ಅಂತೇಳಿ. ಮತ್ತು ಇದು ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಎರಡನ್ನು ಮಿಕ್ಸ್ ಮಾಡಿದ್ದೇನೆ. ಚಿಕ್ಕ ಬೌಲ್ ಅರ್ಧ ಬೌಲ. ಮತ್ತು ಸ್ವಲ್ಪ ಖಾರ ಹಸಿರು ಮೆಣಸು ಹಾಕಿದ್ದೇನೆ, ಆದರೆ ಸ್ವಲ್ಪ ಖಾರ ಬೇಕು. ಹಾಗೆ ಕಲರ್ ಕೂಡ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ತೇನೆ. ಬ್ರೌನ್ ಇಲ್ಲದಿದ್ರೂ ಏನು ಡೀಪ್ ಫ್ರೈ ಆಗೋ ಬರ್ತಲ್ಲ, ಸ್ವಲ್ಪ ಚಾಟ್ ಮಸಾಲ, ಅದು ಒಂಚೂರು ಟೇಸ್ಟ್ ಬರ್ತದೆ ಅಂತ ಸ್ವಲ್ಪ. ಮತ್ತು ಗರಂ ಮಸಾಲ ಇದು ಪರಿಮಳಕ್ಕೆಲ್ಲ ಚೆನ್ನಾಗಿರುತ್ತಲ್ಲ. ಗರಂ ಮಸಾಲ ಪರಿಮಳ ಮತ್ತು ಟೇಸ್ಟ್ ಕೂಡ ಟೇಸ್ಟ್ ಬರ್ತದೆ. ಓಕೆ, ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು. ಮತ್ತು ಕಲಸಬೇಕಲ್ಲ ಒಟ್ಟಿಗೆ. ಅದು ಸ್ವಲ್ಪ ನಿಮಗೆ ಆದಾಗೆ ಆದರೆ ಸ್ವಲ್ಪ ಕಡಲೆ ಹಿಟ್ಟು ಸ್ವಲ್ಪ ಸೇರಿಸ್ಬೋದು ಬೇಕಿದ್ರೆ. ಆಗೋದಿಲ್ಲ, ಅದು ಬಟಾಟೆ ಅದರಲ್ಲಿ ಇದು ಬರ್ತದೆ. ಸ್ವಲ್ಪ ಕೋಟಿಂಗ್ ಥರ ಚೆನ್ನಾಗಿರುತ್ತಲ್ಲ. ಇದಕ್ಕೇನು ನೀರೇನು ಆ್ಯಡ್ ಮಾಡಬೇಕು ಅಂತಿಲ್ಲ? ಇಲ್ಲ, ನೀರು ಬೇಡ. ಬಟಾಟೆ ಎಲ್ಲ ಸ್ವಲ್ಪ ನೀರು ಇರುತ್ತೆ ಅಂತಲ್ಲ, ಬಟಾಟೆ ಅದರಲ್ಲಿ ಇದಾಗ್ತದೆ. ಸಾಕಾಗ್ತದೆ. ಅಂದರೆ ನಾನು ಕೆಲವೊಮ್ಮೆ ನೀರಾದರೆ ನೀರುಳ್ಳಿ ಎಲ್ಲ ಹಾಕಿ ಸ್ವಲ್ಪ ನೀರು ಬಿಡ್ತದಲ್ಲ, ಅದಕ್ಕೆ ಸ್ವಲ್ಪ ತಂದದ್ದು ಕಡಲೆ ಹಿಟ್ಟು ಬೇಕಿದ್ರೆ ಅಂತಷ್ಟೇ. ಈಗ ನೀವು ಮಾತ್ರ ಕಡಲೆ ಹಿಟ್ಟನ್ನು ಅವಾಯ್ಡ್ ಮಾಡೋ ಚಾನ್ಸಸ್ ಉಂಟು ಅಂತ ಕಾಣುತ್ತೆ. ಹೌದು. ನಾವು ಆಯಿಲ್ ಬಿಸಿ ಬಿಡೋದಾ? ಇಡಿ ಬಿಸಿ. ಇದೆಲ್ಲ ಈವ್ನಿಂಗ್ ಸ್ನ್ಯಾಕಿಗೆಲ್ಲ ಒಳ್ಳೆಯದಾಗ್ತದೆ. ಸಂಜೆ ಟೈಮಲ್ಲಿ, ಟೀ ಟೈಮಿಗೆ. ಹೌದು. ಟೇಸ್ಟ್ ಹೇಗೆ ಹಾಗೆ ಬರುತ್ತಾ? ಹೇಗೆ ಇಲ್ಲ, ಸ್ವಲ್ಪ ಇದು ಸಾಬುದಾನಿ ಸ್ವಲ್ಪ ಟೇಸ್ಟ್. ಓಕೆ, ಆಯಿಲ್ ಅಂತೂ ಬಿಸಿ ಹಾಕುಂಟು. ನೀವು ಅಷ್ಟು ಚಿಕ್ಕದಾಗಿ ಮಾಡ್ತೀರಾ ಹಾಗೆ? ಸ್ವಲ್ಪ ಚಿಕ್ಕದು ದಪ್ಪ ಮಾಡಿದರೆ ಮತ್ತೆ ಬೇಗ ಬೇಯೋದಿಲ್ಲ ಅಲ್ಲ, ಅದು ಉಂಡೆ ಈಗ ರೌಂಡ್ ಇರುತ್ತೆ. ಇಲ್ಲ, ಈಗ ಇದು ಮಾಡ್ತೇನೆ ನಾನು, ಸ್ವಲ್ಪ ಉಂಡೆ ಮಾಡಿ ಬೇಗ ಆಗ್ತದಲ್ಲ. ಮತ್ತೆ ವಡೆ ಅಂತ ಹೇಳುವಾಗ ಸೇಮ್ ನಾವು ಏನು ಇಡ್ಲಿ ವಡೆ ತಿಂದಾಗೆ ಬೇಕಲ್ಲ. ನೀವು ಸಾಬುದಾನದಿಂದ ಬೇರೆ ಯಾವುದೆಲ್ಲ ಸಾಬುದಾನ ಪಾಯಸ ಮಾಡ್ತಾರಲ್ಲ? ಪಾಯಸ ಮಾಡ್ತಾರೆ, ಮತ್ತೆ ಹಪ್ಪಳ ಕೂಡ ಮಾಡ್ತಾರೆ. ಹೌದು. ಅಂದರೆ ಹೇಗೆ ಅದು? ಅದನ್ನು ಈಗ ನೆನೆಸಿ ಇಟ್ಟು ಅದು ಗ್ರೈಂಡ್ ಮಾಡಿ ಸಾಬುದಾನ ಮತ್ತೆ ಸ್ವಲ್ಪ ತೆಳುವಾಗಿ ಇದು ಮಾಡಬೇಕು. ಹಪ್ಪಳ ಅಂದರೆ ಇದು ಯಾವುದು ನೀವು ಊಟಕ್ಕೆಲ್ಲ ತಿಂತಾರೆ? ಹೌದು, ಖಾರ ಹಪ್ಪಳ. ನಾನು ಅಂದ್ಕೊಂಡು ಈ ಮಳೆಗಾಲದಲ್ಲೆಲ್ಲ ತಿಂತಾರೆ. ಇಲ್ಲ, ಊಟಕ್ಕೆಲ್ಲ ಊಟಕ್ಕೆ ಮ್ಯಾಚ್ ಆಗುವ. ಆಲ್ಮೋಸ್ಟ್ ಆಯಿಲ್ ಅಂತೂ ಬಿಸಿಯಾಗಿದೆ. ಎಸ್ ಮ್ಯಾಮ್, ನೀವು ಹೇಳಿ. ಮಧುರಂಗಿ ಎಲ್ಲ ಚೆನ್ನಾಗಿ ಇಟ್ಟಿದ್ದೀರಾ ಕೈಗೆ? ಇವತ್ತು ಮಧುರಂಗಿ ಉಂಟು. ಹೌದಾ? ಹೌದು. ಹಾಗೆ ನೀವು ಮೊದಲೇ ರೆಡಿ ಮಾಡಿ ಹೋಗಿದ್ದಲ್ಲ. ಓಕೆ,
ನೀವು ಮನೇಲಿ ನೀವೇ ಇಡೋದಾ? ನಾನು ಹೇಳು ಅದೆಲ್ಲರೂ ಹೇಳ್ತಾರೆ ಬಲಗೈಗೆ ಹೇಗೆ ನೀವು ಹೌದು, ಅದೇ ನಾನು ಅನ್ಕೊಂಡೆ 2 ಕೈ ಕೂಡ ಇಟ್ಟರೆ. ಮತ್ತೆ ನನಗೆ ಮದ್ರಿಂಗ್ ಅಂದರೆ ತುಂಬ ಇಷ್ಟ, ಯಾವಾಗಲೂ ಆಗ್ತಾ ಇರ್ತೇನೆ. ಮನೆಯಲ್ಲಿ ಯಾರು ಯಾರು ಮಗ ಮಾತ್ರ ಇರೋದು ಅಥವಾ ಮಗ 2 ಜನ ಇದ್ದಾರೆ? ಇಬ್ರು ಮಕ್ಕಳ ಹುಡುಗರ? ಹಾಗೆ ಆಶೀಶ್ ಮತ್ತೆ ಅಶ್ವೀಜ್ ಅಂತ. ಅಶ್ವೀಜ್ ಹುಡುಗಿರಾದ್ರೆ ಯಾರು ಮದುವೆಗೆ ಇಡ್ಲಿಕ್ಕೆಲ್ಲ ಸಹಾಯ ಮಾಡ್ತಿದ್ರಲ್ಲ. ನೀವು ಮದುವೆಗೆ ಇರ್ತೀರಾ ಮದುವೆಗೆಲ್ಲ? ಅಲ್ಲ, ಕರೆದ್ರೆ ಹೋಗ್ತೇನೆ. ಈಗ ಪಕ್ಕದಲ್ಲಿ ಇಲ್ಲ 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 ಹಾಗೆ ಇಲ್ಲ. ಫಂಕ್ಷನ್ ಉಂಟು, ಫಂಕ್ಷನ್ ಇದ್ರೆ ಫ್ರೆಂಡ್ಸ್ ಎಲ್ಲ ಕರೀತಾರಲ್ಲ ಹಾಗೆ ಇಡ್ತೇನೆ. ಅದೇ ಫಂಕ್ಷನ್ ಇರುವಾಗ ಈ ಮದುವೆಗೆಲ್ಲ ಇರುವಾಗ ಅಲ್ಲಿ ಮದುವೆಗೆ ಇಡೋದೇ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಬೇಯಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ತಲ್ಲ, ಅದು ಸಾಗಲ್ಲ ಹಾಗೆ. ಹೌದು, ಅಂದರೆ ಆಲ್ರೆಡಿ ಏನು ಪೊಟ್ಯಾಟೊ ಎಲ್ಲ ಬೆಂದಿರುತ್ತೆ, ಅದು ಹಾಗಾಗಿ ಮೇಲ್ಗಡೆಯಿಂದ ಕರೆಕ್ಟ್ ಬೇಯುತ್ತಲ್ಲ. ನೀವು ಮನೆಯಲ್ಲಿ ಹೆಚ್ಚಾಗಿ ಯಾವುದು ನಾನ್ ವೆಜ್ಜಾ ವೆಜ್ಜಾ ಹೇಗೆ? ನಾನ್ ವೆಜ್ ಜಾಸ್ತಿ. ನಾನ್ ವೆಜ್ಜಾ ನಾನ್ ವೆಜ್ಜಾ? ನಾನ್ ವೆಜ್. ನಾನ್ ವೆಜ್ ಅಲ್ಲ, ಓಕೆ. ನಾನ್ ವೆಜ್ ಅವರಿಗೆ ಅಪರೂಪಕ್ಕೆ ಈ ಥರ ಸ್ಪೆಷಲ್ ಆಗಿ ಮಾಡಿದರೆ ಚೆನ್ನಾಗಿರುತ್ತಲ್ಲ. ಅವೇನು ಕಾಯಿ ಹೋಳಿಗೆ ಆಗಿರ್ಬೋದು, ವಡೆ ಆಗಿರ್ಬೋದು. ಮಕ್ಕಳು ಕೂಡ ನಾನ್ ವೆಜ್, ಅಶ್ವೀಜ್ ಮತ್ತು ಆಶೀಶ್. ಇವಾಗಿನ ಎಲ್ಲರೂ ಹೆಚ್ಚಾಗಿ ನಾನ್ ವೆಜ್ ಅಲ್ಲ ಇಷ್ಟಪಡೋದು. ನಾನಾದರೆ ವೆಜ್ ಇಷ್ಟ ಮಾಡಿದ್ದೀನಿ. ಓಕೆ, ಪರಿಮಾಣ ಅಂತೂ ಗಮ್ಮತ್ತು ಬರ್ತಾ ಉಂಟಲ್ಲ. ಹಾಕೊಡ್ದಾ? ಇನ್ನು ಸರ್ವ್ ಮಾಡೋಕ್ಕೆ ಬೇಕಿಲ್ಲ. ಸಾಬುದಾನ ವಡೆ ರೆಡಿ ಆಗಿಲ್ಲ, ಬಿಸಿ ಬಿಸಿ. ನೀವು ಅಲ್ಲಿ ಸರ್ವ್ ಮಾಡುವಾಗಲೇ ನಾನು ಅಂದ್ಕೊಂಡೆ ನೋಡಿ, ಪ್ಲೇಟಿಂದ ಸೇರಿದ್ದು ಡೈರೆಕ್ಟ್ ಸರ್ವ್ ಮಾಡಲಿಕ್ಕೆ ಹಾಕ್ತಾಯಿದ್ರ. ಅಂದರೆ ಬಿಸಿ ಬಿಸಿಯಾಗಿ ಉಂಟು, ಚೆನ್ನಾಗುಂಟು. ನೀವು ಇದಕ್ಕೆ ಏನು ಕಡ್ಲೆಟ್ ಏನು ಹಾಕಲಿಲ್ಲ, ಏನು ಪೊಟ್ಯಾಟೊ ಮತ್ತು ಸಾಬುದಾನ ಅದು ಸ್ವಲ್ಪ ನಷ್ಟೇ ಬರ್ತದಲ್ಲ, ಹಾಗಾಗಿ ಸ್ವಲ್ಪ ಚೆನ್ನಾಗಿರ್ಬೋದು. ಸ್ವಲ್ಪ ತಣ್ಣಗಾದ ನಂತರ ಇನ್ನು ಚೆನ್ನಾಗಿರುತ್ತಲ್ಲ. ಓಕೆ, ಟೇಸ್ಟ್ ಮಾಡೋಣ ಈಗ. ಓಕೆ, ವೀಣಾ ಮ್ಯಾಮ್ ಸಾಕಾಗಿರುವಂತಹ ಸಾಬುದಾನದ ವಡೆ ಅಂತೂ ರೆಡಿ ಮಾಡಿಕೊಡ್ತಾರೆ. ಬಿಸಿ ಬಿಸಿ ಉಂಟು, ಸ್ವಲ್ಪ ತಣ್ಣಗಾಗಲಿ ಅಂತ ಹೇಳ್ತಾ ಇದ್ದಾರೆ. ನಾನು ಟೇಸ್ಟ್ ಮಾಡೋಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು. ಸಾಬುದಾನ ವಡೆ ತಯಾರಿಸುವ ವಿಧಾನ. ಮೊದಲಿಗೆ ಅರ್ಧ ಕಪ್ ನೆನೆಸಿದ ಸಾಬಕ್ಕಿ, ಬೇಯಿಸಿದ ಆಲೂಗಡ್ಡೆ, ಶೇಂಗಾ ಬೀಜ ಹಾಗೂ ಬಡೆಸೊಪ್ಪು, ಹೆಚ್ಚಿದ ಈರುಳ್ಳಿ, ಹಸಿಮೆಣಸು, ಕೊತ್ತಂಬರಿ ಸೊಪ್ಪು, ಕರಿಬೇವು, 1/4 ಚಮಚ ಚಾಟ್ ಮಸಾಲಾ ಪುಡಿ, 1 ಚಮಚ ಮೆಣಸಿನ ಪುಡಿ, ಅರ್ಧ ಚಮಚ ಗರಂ ಮಸಾಲಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕಲಸಿಕೊಳ್ಳಿ. ನಂತರ ವಡೆ ರೀತಿ ತಟ್ಟಿಕೊಂಡು ಕಾದ ಎಣ್ಣೆಯಲ್ಲಿ ಹೊಂಬಣ್ಣ ಬರುವವರೆಗೆ ಕರಿಯಿರಿ. ಈಗ ಬಿಸಿ ಬಿಸಿಯಾದ ಸಾಬುದಾನ ವಡೆ ಸಂಜೆ ಚಹಾದೊಂದಿಗೆ ಸವಿಯಲು ಬಲು ರುಚಿ. ಅಡಿಗಂತೂ ರೆಡಿ ಆಗಿದೆ. ಒಂದು ಸ್ವೀಟ್, ಇನ್ನೊಂದು ಏನು ವಡೆ ಅಲ್ಲ. ಯಾರು ನೋಡೋ ಟೇಸ್ಟ್ ಫಸ್ಟಿಗೆ ಸ್ವೀಟಿಂದ ಫಸ್ಟ್ ತಗೊಳ್ಳೋದಲ್ಲ. ಇದಂತೂ ಸಗದಾಗಿ ಉಂಟು ಮಾತ್ರ ನೋಡಲಿಕ್ಕೆ. ತಗೊಳ್ಳಿ ನೀವು ಕೂಡ. ಇದಕ್ಕೆ ನೀವು ತುಪ್ಪ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳಿದಲ್ಲ. ಸರಿ ಇದೆಯಾ ಸ್ವೀಟ್? ನಿಜವಾಗಿ ತೆಂಗಿನ ಏನು ಮಿಕ್ಸ್ ಮಾಡಿದುಂಟಲ್ಲ, ಅದು ಕೂಡ ಕರೆಕ್ಟಾಗಿ ಬಾಯಿ ಚೆನ್ನಾಗುಂಟು. ನನ್ನಂಥವನ್ನೆಲ್ಲ ಇದನ್ನು ಒಬ್ಬನೇ ಖಾಲಿ ಮಾಡೋದು, ಒಂದು 2-3 ಎಲ್ಲ ಒಬ್ಬರಿಗೆ ತುಪ್ಪ ಗೀ ಹಾಕಿ ತಿಂದರೆ ಇನ್ನೂ ಚೆನ್ನಾಗಿ. ಬಟ್ ನಾವು ಆಲ್ರೆಡಿ ತುಪ್ಪದಲ್ಲೇ ಅದರಲ್ಲೇ ಮಾಡಬೇಕು, ಮತ್ತೆ ಪುನಃ ಹಾಕಿ ತಿನ್ಬೇಕು. ಅದು ಅಂದರೆ ಈಗ ತುಂಬ ಹೊತ್ತಾಯ್ತಲ್ಲ ಮಾಡಿ. ಹೌದು, ಚೆನ್ನಾಗಿ ಮಾತ್ರ ಟೇಸ್ಟ್ ಅಂತೂ. ನಾರ್ಮಲ್ ಹೋಳಿಗೆಗಿಂತ ಈ ಥರ ಕಾಯಿ ಹೋಳಿಗೆ ಮಾಡಿದರೆ ಗಮ್ಮತ್ತು ಇರ್ಬೋದು ಅಂತ ಕಾಣ್ತದೆ. ಈ ಥರ ಮನೆಯವರಿಗೆಲ್ಲ ಮಾಡಿಕೊಟ್ರೆ ಎಲ್ಲರಿಗೂ ಇಷ್ಟ ಆಗ್ಬೋದು. ಈಗ ಸ್ಪೆಷಲಾಗಿ ವಡೆ ಎಲ್ಲ ಬಿಸಿ ಬಿಸಿ ಉಂಟು ಮಾತ್ರ. ಇದು ಊಟದ ಜೊತೆ ತಗೊಳ್ಬೋದಾ ಹೇಗೆ? ಖಾರ ಇದ್ರೆ ಒಳ್ಳೇದಾಗ್ತದೆ. ಚೆನ್ನಾಗುಂಟು, ಎಷ್ಟು ಒಳ್ಳೇದುಂಟು. ಇದು ಬಟಾಟೆದು ಪೊಟ್ಯಾಟೊ ಮತ್ತು ಏನು ಸಾಬುದಾನ ಬೇರೆ ಏನು ಹಾಕಲಿಲ್ಲ. ಇಲ್ಲ ಇಲ್ಲ, ಹಾಗಾಗಿ ಇದು ಹೀಗೆ ಬರೋದು. ಟೇಸ್ಟ್ ಅಂತೂ ಚೆನ್ನಾಗಿ ಉಂಟು. ಇದು ಊಟದ ಜೊತೆ ಕೂಡ ತಿನ್ಬೋದು ಅಂತ ಅನಿಸ್ತಾ ಉಂಟು ಅಲ್ಲ. ನಾರ್ಮಲ್ ನಾವು ಈಗ ಏನು ಮೆಣಸಿನ ಆ ಥರಕ್ಕಿಂತ ಈ ಥರ ಸ್ವಲ್ಪ ಖಾರ ಕೂಡ ಹಾಕಿದ್ರೆ ಸಂಜೆ ಒಳ್ಳೇದಾಗ್ತದೆ. ಟೀ ಟೈಮಿಗೆಲ್ಲ ತಗೋಬೋದು. ಚೆನ್ನಾಗಿ ಉಂಟು ಮ್ಯಾಮ್. ಇವಾಗಿನ ಚಳಿಗಾಲಕ್ಕೆ ರೆಡಿ ಮಾಡ್ತೀನಿ ಅಂತ ಹೇಳ್ಬೋದು. ಬಿಸಿ ಬಿಸಿ ಸಿಕ್ಕಿದ್ರೆ ಚೆನ್ನಾಗಿತ್ತು. 2 ಅಡುಗೆ ಕೂಡ ಚೆನ್ನಾಗಿ ಬಂತು. ಹೇಗೆ ಅನಿಸ್ತು ನಿಮಗೆ? ಖುಷಿ ಆಯ್ತು. ಖುಷಿ ಆಯ್ತಲ್ಲ. 2 ಡಿಶ್ ಕೂಡ ಚೆನ್ನಾಗಿದೆ. ಹಾಗಾಗಿ ನಮಗೆ ಒಂದು ಕರೆಕ್ಟ್ ಒಂದು 2 ಡಿಶ್ಗಳು ಕೊಡಬೇಕು ನಿಮಗೆ. ಸಂತೋಷ್ ರೈಸ್ ಮಿಸ್ರವರ ದಬಸ್ತಾರ ಅವಲಕ್ಕಿ ಹಾಗೂ ಕುಶಲಕ್ಕಿ ಇವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಥ್ಯಾಂಕ್ ಯು. ಹಾಗೆಯೇ ಸ್ಪೆಷಲ್ ಆಗಿ ನಾನಾ ಮಸಾಲ ಇವರ ಕಡೆಯಿಂದ ಕೂಡ ಒಂದು ಚಿಕ್ಕ ಗಿಫ್ಟ್. ಓಕೆ, ಥ್ಯಾಂಕ್ ಯು. ಓಕೆ, ವೀಣಾ ಮ್ಯಾಮ್ ಸಾಕಾಗಿರುವಂತಹ ಸಾಬುದಾನ ವಡೆ ಮತ್ತು ಸ್ಪೆಷಲ್ ಆಗಿ ಕಾಯಿ ಹೋಳಿಗೆ 2 ಕೂಡ ಚೆನ್ನಾಗಿ ಮಾಡಿದ್ದಾರೆ, ಟೇಸ್ಟಿಯಾಗಿ ಮಾಡಿದ್ದಾರೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಿಂಚಿಗೆ 5 ನಮಸ್ಕಾರ.
ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.